ಸೊಲ್ಮೆಲು ನಮ್ಮ ಕುಡ್ಲ ತೊಳು ವಾರ್ತೆರು ಜೋಕ್ಟಡ ಉಮೀದು ಪುಟ್ಟವನ ಎಡ್ಡೆಡ್ಡೆ ಬೂಕುಲು ಮೂಡ್ದು ಬರುಡು ಗ್ರಾಮೀಣ ಭಾಗುಡು ಹಿಚ್ಚೆಚ್ಚ ಸಮ್ಮೇಳನ ಆವಡು ಎಂದು ರಾಜ್ಯಸಭಾ ಸದಸ್ಯರು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಂತೇರು ಉಜಿರೆಡು 25ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುಗಿತಲಲ್ಲಿಸಿದ ಅರ್ಪಾತೇರಿಯರು ಬೆಳ್ತಂಗಡಿ ತಾಲೂಕುದ ಉಜಿರೆಡು ನಡತಿನ ದಕ್ಷಿಣ ಕನ್ನಡ ಜಿಲ್ಲಾ 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನಡು ಐತಾರ ಬಯ್ಯಗು ಮುಗಿತಲಲೇಸಿ ನಡತಲು ಕನ್ನಡ ಸಾಹಿತ್ಯ ಪರಿಷತ್ ಬೆಳ್ತಂಗಡಿ ತಾಲೂಕು ಘಟಕದ ಗುರುಕಾರ್ಯರು ಯದುಪತಿ ಗೌಡ ಎದುಕೊಂಡಿರು ರಾಜ್ಯಸಭಾ ಸದಸ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಾತಿರದು ಸಾಹಿತ್ಯದಾತೆ ಐಕ ಓದು ನಕಲು ವಿಮರ್ಶಕರು ಮುಖ್ಯ ಹ್ಯಾರಿ ಪ್ಯಾಂಟರ್ ನಂಚಿನ ಬರೆಪುಣಕ್ಲು ಅಕ್ಲಿನ ಬರವುಡ್ದೇ ಲೋಕ ಪುಗಾರ್ತೆ ಪಡೆತಿರು ಜೋಕಡ ಉಮೇದು ಪುಟ್ಟವನ ಎಡ್ಡೆಡ್ಡೆ ಬೂಕುಲು ಮೂಡ್ದು ಬರಡು ಗ್ರಾಮೀಣ ಭಾಗುಡು ಹೆಚ್ಚೆಚ್ಚ ಸಮ್ಮೇಳನ ಆವಡು ಮಾತಿಡರ ಲೈಬ್ರರಿಗಳಸುನ ಬೂಕು ಓದುನ ಉಮೇದು ಹೆಚ್ಚುಡು ಪಂಡೇರು. ನನಗೆ ಯಾವ ವಿಷಯದ ಬಗ್ಗೆ ಇಂಥದ್ದಂಥ ವಿಷಯ ನನಗೆ ಆಸಕ್ತಿ ಇಲ್ಲ. ಯಾವುದನ್ನು ನಾನು ಓದಿದ್ರು ಯಾವುದನ್ನು ನಾನು ನನ್ನ ಎದುರು ಬಂದರೂ ಕೂಡ ನಾನು ಕುತೂಹಲದಿಂದ ನೋಡ್ತೇನೆ, ಕುತೂಹಲದಿಂದ ತಿಳ್ಕೊಳ್ತೇನೆ ನನ್ನ ಮಾತನ್ನು ಹೇಳಿದರು. പക്ഷേ ನನಗೆ ಅದರ ಮೇಲೆ ಭಾಳ ಒಂದು ಸಂತೋಷ ಆಯಿತು ವಿಷಯ. ಯಾವ ಪುಸ್ತಕ ಬಂದರೂ ಕೂಡ ಸ್ವಲ್ಪ ಪುಟ ಅಲ್ಲಾಡಿಸ್ತೇನೆ. ಯಾಕೆಂದರೆ ಅದೇ 1-2 ತುಣುಕುಗಳು ನಮಗೆ ಬೇಕಾದಂಥ ಸಂದೇಶ ಸಿಕ್ಕಿದರೆ, ಮಾಹಿತಿ ಸಿಕ್ಕಿದರೆ ಅಥವಾ ಜ್ಞಾನಕ್ಕೆ ಬೇಕಾದ ಪೋಷಣೆ ಸಿಕ್ಕಿದರೆ ಅದರಿಂದ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅನ್ನೋ ಭಾವನೆಯಿಂದ. ಹಾಗಾಗಿ ಇವತ್ತು ಈ ಇಂತಹ ಸಾಹಿತ್ಯ ಸಮ್ಮೇಳನಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಮಾಡಲೇಬೇಕು. ಬರೀ ದೊಡ್ಡ ದೊಡ್ಡ ನಗರದಲ್ಲಿ ದೊಡ್ಡ ಉತ್ಸವಗಳಲ್ಲಿ ಮಾಡುವಂಥದ್ದು ಉದ್ದೇಶ ಬೇರೆ ಇರುತ್ತೆ. ಆದರೆ ಇಂತಹ ಗ್ರಾಮೀಣ ಭಾಗದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಸಂಸ್ಥೆಗಳಿರ್ತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ನಾವು ಶಿಕ್ಷಣ ಇಂತಹ ಸಮ್ಮೇಳನಗಳು ಮಾಡಿದರೆ ಅದು ನೇರವಾಗಿ ನಮ್ಮ ಓದುಗರ, ಕೇಳುಗರ ಮತ್ತು ವಿದ್ಯಾರ್ಥಿಗಳ ಮನಸ್ಸನ್ನು ತಟ್ಟುತ್ತದೆ. ಅವರ ಭವಿಷ್ಯಕ್ಕೆ ಆಕರ್ಷಣೆಯ ರೂಪವಾಗ್ತದೆ. ಆಕರ್ಷಣೆ ಸಾಕಿಸ ಒಂದು ತೊಟ್ಟು ಸಿಹಿಯನ್ನು ಬಾಯಿಗೆ ಇಟ್ಟರೆ ಸಾಕು, ಮುಂದೆ ನಾವು ಅದು ಅರಸಿಕೊಂಡು ಹೋಗುವಂತೆ ಸಾಹಿತ್ಯದ ಒಂದು ತೊಟ್ಟು ಸಿಹಿ ನಮ್ಮ ನಾಲಿಗೆಗೆ ಚಪ್ಪರಿಸುವಂತಾದರೆ ಮುಂದೆ ಕುತೂಹಲದ ನಾವು ಓದಿಸಿಕೊಂಡು ಬೆಳೆಸ್ಕೊಂಡು ಹೋಗ್ಬೋದು ಅಂತ ಹೇಳಿ ಇವತ್ತು ಇಂತಹ ಒಂದು ಸಮ್ಮೇಳನವನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸಿದ ಶ್ರೀನಾಥರನ್ನು ಅಭಿನಂದಿಸಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಗುರುಕಾರ್ಯರು ಡಾಕ್ಟರ್ ಎಂಪಿ ಶ್ರೀನಾಥ್ ಗುರುಕಾರ್ಮೆಡ್ ನಡತಿನ ಈ ಲೇಸಿಡು ವೈದ್ಯಕೀಯ ಸೇವೆಡೆ ಡಾಕ್ಟರ್ ಚಿದಾನಂದ ಕೆವಿ ಬೊಕ್ಕ ಡಾಕ್ಟರ್ ಶ್ರೀಪತಿ ರಾವ್ ದುಂಬುದು ಸೈನಿಕರು ಎಡ್ವರ್ಡ್ ಡಿಸೋಜ ವಾರ್ತಾಮಾಣಿಲೈನ ಅಭಿರಾಜ ಪೂವಣಿ ಬೊಕ್ಕ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ ಪಡೆಯಿನ ಎನ್.ಟಿ. ಗುರುವಪ್ಪ ಬಾರೆಪುಣಿ ಸಾಹಿತ್ಯುಡು ಅಬಬಕ್ಕರ್ ಕೈರಂಗಳ ಗಮಕ ಕ್ಷೇತ್ರುಡು ಮಧೂರು ಮೋಹನ ಕಲುರಾಯ ಭರತನಾಟ್ಯುಡು ಕಮಲಾ ಭಟ್ ದೈವಾರಾಧನೆಡು ತನಿಯಪ್ಪ ಕುಕ್ಕೆಜಾಲ್ ಜ್ಯೋತಿಷ್ಯುಡು ಚೈತನ್ಯ ಕಲ್ಯಾಣತ್ತಾಯ ಸಹಕಾರ ಕ್ಷೇತ್ರಡು ದೇವರಾಜು ಅರಸು ಪ್ರಶಸ್ತಿ ಪಡೆಯಿನ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಚೆಂಡೆ ಕಲಾವಿದರಾದ ಅದ್ವೈತ್ ಕನ್ಯಾನ ಸುಳ್ಯದ ರಂಗಮನೆ ಪರವಾದ ಜೀವನ್ ರಾಮ್ ಸುಳ್ಯ ಮುಕ್ಲೆಗೆ ಸಮ್ಮನದ ಮರ್ಯಾದೆ ಮಲ್ತೇರು. ಸಮ್ಮೇಳನದ ಗುರುಕಾರ್ತಿ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆ ಪಾತಿರ್ದು ಕನ್ನಡ ಶಾಲೆಲು ಗಟ್ಟಿಮುಟ್ಟು ಆಂಡ ನಮ್ಮ ನಾಡು ರಕ್ಷಣೆ ಆಪಡು ಮಾತ ಭಾಷೆನ ಗೇನೋ ಒಪ್ಪೋಡು ಆಂಡ ಆ ಭಾಷೆಲು ನಮ್ಮ ಭಾಷೆದ ಮಿತ್ತು ಸವಾರಿ ಮಲ್ಪಂಚಾಯರಬಲ್ಲಿ ತುಳು ಭಾಷೆಗೆ ಹೆಚ್ಚಿಗೆ ಒತ್ತು ಬೊಕ್ಕ ಗುಮನ ಕೊರ್ದು ಐತ ಅಭಿವೃದ್ಧಿ ಸರಕಾರ ತಾನಮಾನ ಕೊರ್ಪುನಂಚ ಪ್ರಯತ್ನ ಬರುಡು ಪಂಡೇರು. ಕಾವ್ಯವನ್ನು ಓದಿ ಆ ಅನುಭವದ ಸುಖವನ್ನು ಪಡೆಯುವವರೇ ಇಲ್ಲದಿದ್ದರೆ ಆತನ ಕೃತಿ ಸಾಹಿತ್ಯ ವ್ಯರ್ಥವಾಗ್ತದೆ. ಕಟ್ಟಿಯು ಮೇನೋ ಮಾಲೆಗಾರನ ಪೊಸ ಬಾಸಿಂಗಂ ಮುಡಿದ ಭೋಗಿಗಳಿಲ್ಲದೆ ಬಾಡಿಪೋಗದೆ ಎಂದು ಕನ್ನಡದ ಜನ್ನ ಕವಿ ಹೇಳಿದ್ದಾನೆ. ಹಾಗೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಾಹಿತಿಗಳಷ್ಟೇ ಸಹೃದಯರು ಬಹಳ ಮುಖ್ಯ ಅನ್ನೋದು ಇಲ್ಲಿಯ ಧ್ವನಿ. ಕವಿ ಕಾವ್ಯದಲ್ಲಿ ಒಡಮೂಡಿಸಿದ ಸೌಂದರ್ಯಾನುಭವವನ್ನು ಕಾವ್ಯದ ಮೂಲಕ ಏರಿ ಸಹೃದಯರನ್ನು ಮುಟ್ಟುತ್ತಾನೆ. ಅಭಿನವ ಗುಪ್ತನ ಪ್ರಕಾರ ಕಾವ್ಯ ವರ್ತುಲದ ಪೂರ್ಣತೆಯಲ್ಲಿ ಕವಿ ಹೇಗೋ ಹಾಗೆ ಸಹೃದಯನು ಪ್ರಧಾನ ಕೊಂಡಿಯಾಗಿದ್ದಾನೆ. ಕಾವ್ಯ ಮೀಮಾಂಸಕರು ಕವಿಗೆ ಹೇಳಿರುವಂತೆಯೇ ಸಹೃದಯರಿಗೂ ಕೆಲವು ಗುಣ ಲಕ್ಷಣಗಳನ್ನು ಹೇಳಿದ್ದಾರೆ. ಕಾವ್ಯಾಭ್ಯಾಸದಿಂದ ಮನಸ್ಸೆಂಬ ಕನ್ನಡಿಯು ನಿರ್ಮಲವಾಗಿ ವರ್ಣನೀಯ ವಿಷಯದಲ್ಲಿ ತನ್ಮಯವಾಗುವ ಯೋಗ್ಯತೆ ಯಾರಿಗಿದೆಯೋ ಅವರೇ ಕವಿ ಹೃದಯಕ್ಕೆ ಸಮಾನವಾದ ಹೃದಯ ಸಂಸ್ಕಾರವುಳ್ಳ ಸಹೃದಯರು ಅಂತ ಹೇಳುವ ಮಾತನ್ನು ಅವನು ಹೇಳಿದ್ದಾನೆ. ಕರ್ನಾಟಕ ಬ್ಯಾಂಕ್ ಆಡಳಿತ ನಿರ್ದೇಶಕರು ಮಹಾಬಲೇಶ್ವರ ಎಂಎಸ್, ಧರ್ಮಸ್ಥಳದ ಹರ್ಷೇಂದ್ರ ಕುಮಾರ್, ಒಡಿಪು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರುಕಾರ್ಯರು ನೀಲಾವರ ಸುರೇಂದ್ರ ಅಡಿಗ, ಸಮ್ಮೇಳನ ಸಂಯೋಜನಾ ಸಮಿತಿ ಗುರುಕಾರ್ಯರು ಶರತ್ ಕೃಷ್ಣ ಪಡ್ವೆಟ್ನಾಯ, ಪರಿಷತ್ ರಾಜ್ಯ ಸಮಿತಿ ಸದಸ್ಯರು ಡಾಕ್ಟರ್ ಮಾಧವ ಎಂಕೆ, ಉಜಿರೆ ಗ್ರಾಮ ಪಂಚಾಯತ್ ಗುರುಕಾರ್ತಿ ಪುಷ್ಪಾವತಿ ಆರ್ ಶೆಟ್ಟಿ, ಮರ್ಯಾದೆ ಕಾರ್ಯಂತಿರ ರಾಜೇಶ್ವರಿ ಎಂ, ಸಂಯೋಜನಾ ಸಮಿತಿ ಪ್ರಧಾನ ಕಾರ್ಯಂತಿರ ರಾಮಕೃಷ್ಣ ಭಟ್ ಪಾಲ್ದೆತುಂಡಿರು. ಶಿಕ್ಷಕರು ದೇವದಾಸ್ ನಾಯಕ್ ಬೊಕ್ಕ ಅಜಿತ್ ಕೊಕ್ರಾಡಿ ಕಾರ್ಯಕ್ರಮ ಸುಧಾರ್ತಿರು. ಟರ್ಕಿ ಬೊಕ್ಕ ಸಿರಿಯಡು ಸೋಮವಾರ ಪುಲ್ಯಕಾಂಡೆ ಭೂಮಿ ಜೋರು ನಡಗದು ಸಾರೋಡ್ದೆಚ್ಚ ಜನ ಜೀವ ಕಳೆವೊಂದು ಪಾಕ ಜನಕ್ಕೂ ಪೆಟ್ಟಾತನು.
ಟರ್ಕಿ ಬೊಕ್ಕ ಸಿರಿಯಡು ಸೋಮವಾರ ಪುಲ್ಯಕಾಂಡೆ ಭೂಮಿ ಜೋರು ನಡುಗದು ಸಾರೋಡೆಚ್ಚ ಜನ ಜೂವ ಕಳೆವೊಂದು ಪಾಕ ಜನಕ್ಕೂ ಪೆಟ್ಟಾತಂಡು. ರಿಕ್ಟರ್ ಅಳ್ತೆಡು ಭೂಮಿ ನಡುಗನ ಜೋರು 7.8 ಮಾಂದು ತೋಜಿದಂಡು. ಪಾಕ ಕಟ್ಟೊಣಲು ನೆಲ ಸಮಾತ ಜನಕಲು ನಿದ್ರೆಡು ಉಪ್ಪುನಗ ಭೂಮಿ ಅದಿರ್ನವು ದೂರದ ಸಿಪ್ರಸ್ ಕುದುರುಡ್ಲ ಅನುಭವ ಆತಂಡು. ಅಲ್ತ ಕಾಲಮನ 4 ಗಂಟೆ 7 ನಿಮಿಷಗೂ ಭೂಮಿ ಅದಿರ್ದಂಡು. ಐದು ಬೊಕ್ಕ 15 ನಿಮಿಷ ಬುಡ್ದು ನಡುಗನವು 6.7 ಜೋರಾದಿತ್ತಂಡು. ಈ ಪೊರ್ತುಡು ಹೆಚ್ಚಿನ ಜನಕರು ನಿದ್ರೆಡಿ ಇತ್ತು ನಡೆದವರ ತೀರ್ನಕರು ನನಲಾತ್ ಹೆಚ್ಚಿನ ಪೋಡಿಗೆ ಉಂಡಾತಂಡು. ಅಲೆಪ್ಪೋ ಹಮ ಬೊಕ್ಕ ಲಟಾಕಿಯ ಪ್ರದೇಶಡು ಸಾರಗಟ್ಲೆ ಜನ ಕಟ್ಟುನಲಿನ ಅಡಿಟ್ಟು ತಿಕಲ್ದು ಬುಡ್ದಿರಂದು ವರದಿಯಾತಂಡು. ಒಂದೆರಡು ಟರ್ಕಿದ ಜನ ಭಾರಿ ಪೋಡಿದು ಇಲ್ಲಡದು ಪಿದೆ ಬತ್ತದು ಉಂತುದನ ಸಂಗತಿ ತೋಜಿದು ಬತ್ತದಂಡು. ರಕ್ಷಣಾ ಕೂಟ ಮಗರ್ನ ಇಲ್ಲಿನ ಅಡಿಟ್ಟು ತಿಕಲ್ದು ಬೂರ್ನಕ್ಲೇನು ನಾಡುನ ಕಾರ್ಯಾಚರಣೆ ಮಲ್ತೊಂದುಂಡು. ಟರ್ಕಿಡು ಒಂದು 100 ವರ್ಷಡು ಸುರೂತ ಜೋರದ ಭೂಕಂಪ ಅದುಂಡು. Günlük ışıkları. Terastan açtım, gittim, giyindim, çıktım. Çok ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಶಿರಿಯಾರ ಗ್ರಾಮದ ಹಿರಿಯ ಆಟದ ವೇಷಧಾರ ಜಂಬೂರು ರಾಮಚಂದ್ರ ಶಾನ್ಭೋಗು ಐತಾರ ತೀರೀರು. ಅರೆಗೆ 84 ವರ್ಷ ಪ್ರಾಯ ದಂಗದಿತ್ತಂಡು. ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಶಿರಿಯಾರ ಗ್ರಾಮದ ಹಿರಿಯ ಆಟದ ವೇಷಧಾರ ಜಂಬೂರು ರಾಮಚಂದ್ರ ಶಾನ್ಭೋಗು ಐತಾರ ತೀರ್ಗಿರು. ಅರೆಗೆ 84 ವರ್ಷ ಪ್ರಾಯ ದಂಗದಿತ್ತಂಡು. ಮಂದಾರ್ತಿ, ಮಾರಣಕಟ್ಟೆ, ಅಮೃತೇಶ್ವರಿ, ಇಡಗುಂಜಿ, ಪೆರಡೂರು, ಹಾಲಾಡಿ, ಗುಂಡುಬಾಳ, ಬುಕ ಕಮಲಶಿಲೆ ಇಂಚ ಬಡಕೈ ತಿಟ್ಟದ ಆಟದ ಮೇಲೊಲೆಡು 55 ವರ್ಷ ಕಾಲ ರಾಮಚಂದ್ರ ಶಾನ್ಭೋಗು ಕಲಾಸವೇ ನಡಪಾದಿತ್ತೇರು. ಬೊಡೆದಿ ಇರುವೆರ ಮಗಲ್ಲು ಬೊಕ ಒರ್ತಿ ಮಗಳೇನೆ ಆರ ಅಗತದೀರು. 13 ವರ್ಷ ದುಂಬು ಉಡಿಪುದ ಯಕ್ಷಗಾನ ಕಲಾರಂಗ ಅರೆಗೆ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತಿತ್ತಂಡು. ರಾಮಚಂದ್ರ ಶಾನ್ಭೋಗು ತೀರ್ನೆಕ್ ಯಕ್ಷಗಾನ ಕಲಾರಂಗದ ಗುರ್ಕಾರ್ಯರು ಗಂಗಾಧರ ರಾವ್ ಬುಕ್ ಕಾರ್ಯಂತಿರು ಮುರಳಿ ಕಡೆಕಾರ ಬೇಜಾರು ತಿರಿಪಾದಿರು. ಕುಡ್ಲದ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಲಕ್ನ ಸೂಡ್ದಾದ ಭಾರಿ ಪುಗೆಟ್ ಊರ್ದಕ್ಲೆಗ್ ದಮ್ಮು ಕಟ್ಟುನಂಚಾದಿತ್ತಂಡು. ದಮ್ಮು ಕಟ್ಟುನ ತೆಮ್ಮ ಮಾತ ಕಮ್ಮಿ ಆವೊಂದು ಬಣ್ಣಗ ಇತ್ತೆ ಪಿರ ಕಜೌದ ರಾಶಿಡು ಸೂಲಕ್ಕದು ಬಾನುಗೆತ್ತರ ಪುಗ್ಗೆ ತೋಜೊಂದುಂಡು. ಜನ ಪೋಡಿದು ಪೋತೀರು. ಕುಡ್ಲದ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಲಕ್ನ ಸೂಡ್ದಾದ ಭಾರಿ ಪುಗೆಟ್ ಊರ್ದಕ್ಲೆಗ್ ದಮ್ಮು ಕಟ್ಟುನಂಚಾದಿತ್ತಂಡು. ದಮ್ಮು ಕಟ್ಟುನ ತೆಮ್ಮ ಮಾತ ಕಮ್ಮಿ ಆವೊಂದು ಬಣ್ಣಗ ಇತ್ತೆ ಪಿರ ಕಜೌದ ರಾಶಿಡು ಸೂ ತೋಜಿದಂಡು. ಪುಗೆ ಬಾಣೊಗೆತ್ತರ ಈರ್ದಂಡು. ಉಷರಿಜ್ಜಂದೆ ಆಪನ ಪೋಡಿಗೆ ಜನಕ್ಲೆಗ್ ಉಂಡಾತಂಡು. ಜನವರಿ ಆಜೆಕ್ ಡಂಪಿಂಗ್ ಯಾರ್ಡ್ಗ್ ಬೂರ್ನ ಸೂತ ಪುಗೆ ಪಚ್ಚನಾಡಿ, ಮಂಗಳನಗರ, ಮಂದಾರ ಪ್ರದೇಶ ಪದಿರ್ತು ಜನಕ್ಲು ಪೋಡ್ದಿತ್ತೇರು. ಇತ ಎದುರು ಭಾಗದ ಕಜೌ ರಾಶಿಗೆ ಐತರ ಭಾರಿ ಸೂ ಪತ್ತಂಡು. ಅಗ್ನಿಶಾಮಕ ದಳ ಜಾಗೆಗೆ ಬತ್ತದು ಸೂತೆಕ್ಕವನ ಕಾರ್ಯವು ಜೈದಿಂಡು. ಮೂಜಿನಾಲ ಅಗ್ನಿಶಾಮಕ ದಳದ ಗಾಳಿಲು ಜಾಗೆಡಿತಿದ್ದು ಪುಣೆ ಒಂದಿಲ್ಲ. ಸೂತೆಕ್ಕರೆ ಸರಿಯಾಯಿನ ಕ್ರಮ ದೆತುಂದು ಪಾಲಿಕೆ ಕಮಿಷನರ್ ಚೆನ್ನಬಸಪ್ಪ ಪಂತೇರು. ಕರಿನ ಸರ್ತಿರ್ದು ಈ ಸರ್ತಿ ಪುಗೆ ಕಮ್ಮಿಯಿಂದ ಅರ್ಪಂತೇರು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕೊಟ್ಟಾರ ಖಂಡ ಸಮಿತಿದ ನೀರಿಟ್ಟು ಜನಸೇವಾ ಪ್ರತಿಷ್ಠಾನ ಟ್ರಸ್ಟ್ ಬೊಕ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕೊಟ್ಟಾರದ ಜೊತೆ ಸೇರಿಗೆಡೆ
ಐತರ ಕೊಟ್ಟಾರ ಬಾಕಿ ಮಾರ್ಕಂಡು ಹಿಂದೂ ಸಮ್ಮೇಳನ நடத்தது. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕೊಟ್ಟಾರ ಖಂಡ ಸಮಿತಿದ ನೀಲಿಟ್ಟು ಜನಸೇವಾ ಪ್ರತಿಷ್ಠಾನ ಟ್ರಸ್ಟ್ ಬೊಕ್ಕ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಕೊಟ್ಟಾರದ ಜೊತೆ ಸೇರಿಗೆಡು ಐತರ ಕೊಟ್ಟಾರ ಬಾಕಿ ಮಾರ್ಕಂಡು ಹಿಂದೂ ಸಮ್ಮೇಳನ நடத்தது. ಸಭೆಡ್ದು ದುಂಬತ್ತ ಮಾಮಲ್ಲ ಮೆರವಣಿಗೆ ನಡಪಾಯರು. ಬಜರಂಗ ದಳ ದುಂಬುದ ವಿಭಾಗ ಸಂಚಾಲಕರು ರಾಜಗೋಪಾಲ್ ರೈ ಇದಕ್ಕೊಂದು ಸುರುತ ಪಾತೆರ ಪಂಡಿರು. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಬೊಕ ಬಿನ್ನಿ ರೀತಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುಡ್ಲ ಮಹಾನಗರ ಜತೆ ಸಂಘ ಚಾಲಕ್ ಸುನಿಲ್ ಆಚಾರ್ ಸಮ್ಮೇಳನ ಸಭೆ ಉದಿಪನಾಂಡ್. ಸ್ವಾಮೀಜಿ ಆಶೀರ್ವಚನ ಕೊರ್ದು ಹಿಂದೂ ಸಮಾಜ ನನಲ ಇಡೀ ನಿದ್ರಿಡ್ದು ಲಕ್ಕದಜ್ಜಿ ಜಾಗೃತೆ ಆವುಡಾಯ್ನ ತುರ್ತುಂಡು ಹಿಂದೂ ಸಮಾಜ ಗಟ್ಟಿಮುಟ್ಟು ಆಂಡ ಮಾತ್ರ ಹಿಂದುಲು ಉರಿಯರು ಸಾಧ್ಯ ನಂಕು ಜಾತಿ ಮುಖ್ಯಾತ್ ಧರ್ಮ ಮುಖ್ಯ ಅಂದ್ ಪಂಡಿರು. ಅಂಚಿತ್ತಿನ ಮಂಜಿ ಸಂಸ್ಕಾರಯುತ ಸಮಾಜ ದೇಗ್ ಪಿರಬೂರ್ಂಡು ಪಿರಬೂರ್ರೆ ಕಾರಣದಾದ ಅಂದ್ ಕೇಂಡ ನಗ ಇಲ್ಲಾಡಿಪ್ಪು ನಕಲ್ ನಮ್ಮ ಇಲ್ಲನ್ ನಡಪಾವು ನಕಲ್ ಬ್ಯಾರ್ಲೆಗ್ 10-15 ರಾಷ್ಟ್ರ ಉಂಡು, ಕಿರ್ಸಂದಗಲೆಗ್ 10-20 ರಾಷ್ಟ್ರ ಉಂಡು. ಸರಿ ಯೋಚನೆ ಮಾಡ್ತುಂಡ ಹಿಂದುಲೆಗ್ ಒವ್ವ ರಾಷ್ಟ್ರ ಉಂಡು ಒಂದು ದುರ್ಬಿನ್ ಪತ್ತು ತುಂಡಲ ಒಂಜಿ ರಾಷ್ಟ್ರ ಎಲ್ಲ ಇದ್ದಿ ಇಪ್ಪುನು ಭಾರತ ಮಾತ್ರ ಅವಲ ಭಾರತ ಹಿಂದೂ ರಾಷ್ಟ್ರ ಅತ್ತು ಪನ್ಪನಮ ಹಿಂದೂ ರಾಷ್ಟ್ರ ಮಲ್ಪನ ಅಗತ್ಯ ಹೆಜ್ಜೆ ಎಂಗುಲ್ ಹಿಂದುಲು ಮಾತ ಇಪ್ಪುನು ಎಂಗುಲ್ ಹಿಂದೂ ರಾಷ್ಟ್ರಡೇ ಉಲ್ಲ ಅಂತ ಪನ್ಪ ಒಂದು ಕೇವಲ ಘೋಷವಾಕ್ಯ ಮಾತ್ರವಾದುಂಡು. ಹಿಂದೂ ರಾಷ್ಟ್ರ ಆತಜಿ ಒಂದು ನನ್ನಲ್ಲ ದೇಗ ಪನ್ನೊಂದುಲ್ಲ. ಈ ದೇಶಕ್ಕೆ ಒಂಜಿ ಜಾತ್ಯತೀತ ಸಂಬಂಧವಾಯಿನ ಒಂಜಿ ಸಂವಿಧಾನ ಉಂಡು. ಈ ಸೆಕ್ಯುಲರ್ ಸಂವಿಧಾನದ ಅಡಿಟ್ ಹಿಂದೂ ಮೂಜನೇ ದರ್ಜೆದ ನಾಯಕಿ. ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಪ್ರಾಂತ್ಯ ಜೊತೆ ಕಾರ್ಯಂತಿರು ಶರಣ್ ಪಂಪೆಲ್ ದಿಕ್ಸೂಚಿ ಭಾಷಣ ಮಲ್ತಿರು. ಮೊನ್ನೆ ನಾವು ಲವ್ ಜಿಹಾದ್ಗೋಸ್ಕರ ಒಂದು ಹಿಂದೂ ಹೆಲ್ಪ್ ಲೈನ್, ಲವ್ ಜಿಹಾದ್ ಹೆಲ್ಪ್ ಲೈನ್ ಎಂಬಂತ ಒಂದು ಹೆಲ್ಪ್ ಲೈನ್ ಅನ್ನು ಮಾಡಿದೀವಿ. ಯಾರೆಲ್ಲ ಲವ್ ಜಿಹಾದ್ಗೆ ತುತ್ತಾದಂತ ಸಂದರ್ಭದಲ್ಲಿ ಅವರಿಗೆ ಮುಂದೆ ಬಂದು ಬೇಡಲಿಕ್ಕೆ ಅವಕಾಶ ಇಲ್ಲ ಅಂತ ಸಂದರ್ಭದಲ್ಲಿ ಆ ಫೋನ್ ನಂಬರ್ ಏನು ಕೊಟ್ಟಿದ್ದೇವೆ ಅದಕ್ಕೆ ಕರೆ ಮಾಡಿ ಇವತ್ತೇನಾದರೂ ನಿಮ್ಮ ಊರಲ್ಲಿ ಈ ರೀತಿಯ ಸಮಸ್ಯೆ ಬಂದಾಗ ನಮಗೆ ಹೇಳಬೇಕೆ ಎಂಬ ಹಿನ್ನೆಲೆಯಲ್ಲಿ ಇವತ್ತು ಆ ರೀತಿಯ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಂಡು ಬರ್ತಾ ಇದ್ದೀವಿ. ಕೋಡಿಕಲ್ ಶ್ರೀ ಕುರು ಅಂಬರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ಮಹಾಬಲ ಚೌಟ ಗುರ್ಕಾರ್ಮೆ ವಹಿಸಿದ್ದಿರು. ಶಾಸಕರೈನ ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಕಾರ್ಯ ಗುರ್ಕಾರ್ಯರು ಎಂಬಿ ಪುರಾಣಿಕ್, ಜಿಲ್ಲಾ ಗುರ್ಕಾರ್ಯರು ಗೋಪಾಲ ಕುತ್ತರ್, ಜನಾರ್ದನ ಅರಕುಡ, ಪುನೀತ್ ಅತ್ತಾವರ, ದೀಪಕ್ ಮರೋಲಿ ಇಂಚ ನಾಯಕರು, ಉದ್ಯಮಿ ಚಂದ್ರಹಾಸ ಶೆಟ್ಟಿ, ಉರ್ವ ಅಶೋಕನಗರ ಬಂಟೇರ್ನ ಸಂಘದ ಗುರ್ಕಾರ್ಯರು ರವಿಚಂದ್ರ ಶೆಟ್ಟಿ, ಪಾಲಿಕೆ ಸದಸ್ಯರೈನ ಜಯಲಕ್ಷ್ಮಿ ಶೆಟ್ಟಿ, ಕಿರಣ್ ಕುಮಾರ್, ಮನೋಜ್, ರಾಧಾಕೃಷ್ಣ ಪಾಲ್ದೆತೊಂಡಿರು. ಕುಡ್ಲ ಕದ್ರದ ಸುವರ್ಣ ಕದಲಿ ಶ್ರೀ ಯೋಗೇಶ್ವರ ಮಠದ ಶ್ರೀ ಕಾಲಭೈರವ ದೇವಸ್ಥಾನದ ಪೆರ ಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕೊಡು ಐತಾರ ದುಂಬುದ ಮೇಯರ್ ಹರಿನಾಥ್ ಜೋಗಿ ಗುರ್ಕಾರ್ಮಿಡ್ ಧಾರ್ಮಿಕ ಸಭೆ ನಾಟಣ ಮಲ್ತಿದ್ದೇರು. ಕುಡ್ಲಕದ್ರದ ಸುವರ್ಣ ಕದಲಿ ಶ್ರೀ ಯೋಗೇಶ್ವರ ಮಠದ ಶ್ರೀ ಕಾಲಭೈರವ ದೇವಸ್ಥಾನದ ಪೆರ ಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕೊಡು ಐತಾರ ಧಾರ್ಮಿಕ ಸಭೆ ನಡೆತಂಡು. ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಎಚ್.ಕೆ. ಪುರುಷೋತ್ತಮ ಜೋಗಿ ದತ್ತನಗರ ಎದುಕೊಂಡಿರು. ವಿಶ್ವ ಹಿಂದೂ ಪರಿಷತ್ ಪ್ರಾಂತ್ಯ ಕಾರ್ಯ ಗುರ್ಕಾರ್ಯರು ಪ್ರೊಫೆಸರ್ ಎಂಬಿ ಪುರಾಣಿಕ್ ಬಿನ್ನೇರ್ನ ಒಟ್ಟು ಸಿರಿಗೆಡು ಧಾರ್ಮಿಕ ಸಭೆ ಉದಿಪನ ಮಂದಿರು. ಹಿಂದೂ ಸಮಾಜ ಬೊಕ್ಕ ಧರ್ಮ ರಕ್ಷಣೆಡು ಜೋಗಿ ಸಮಾಜ ಭಾರಿ ಮಹತ್ವದ ಕೊಡುಗೆಯನ್ನು ಕೊರೊಂದು ಬೈದಲು ಸಂಸ್ಕೃತಿ ಪರಂಪರೆದ ರಕ್ಷಣೆಡ್ಲ ಈ ಸಮಾಜ ದುಂಬುಂಡು. ಬ್ರಹ್ಮಕಲಶದ ಕಾರ್ಯಡು ಸಮಾಜದ ಪ್ರತಿಯೊರಿಲ ಪಾಲ್ದೆತೊನ್ನಂಚ ಆವಡೊಂದು ಪಂಡಿರು. ಕುಲ ಪರಂಪರೆಯಲ್ಲಿ ಬಂದಂತಹ ಅದು ಸ್ವಭಾವ, ಧರ್ಮದ ಮೇಲಿನ ನಿಷ್ಠೆ, ಈ ಗುರು ಹಿರಿಯರ ಮೇಲಿರತಕ್ಕಂತಹ ಭಕ್ತಿ, ಮಠ ಮಂದಿರ ದೇವಸ್ಥಾನ, ಗೋವು, ಅಶ್ವತ್ಥ ಮರ, ನಾಗಬನ ಇತ್ಯಾದಿ ಹಿಂದೂ ಸಮಾಜದ ಮೌಲ್ಯಗಳೇನಿವೆ ಆ ಮೌಲ್ಯಗಳನ್ನು ಉಳಿಸಿಕೊಳ್ಳಿಕ್ಕೆ ಜೋಗಿ ಸಮಾಜ ನಿರಂತರ ಶ್ರಮಿಸ್ತಾ ಇದೆ. ಯೋಗೇಶ್ವರ ಮಠದ ಕಾರ್ಯತುವನ ಸಮಿತಿ ಗುರ್ಕಾರ್ಯರು ದುಂಬುದ ಮೇಯರ್ ಹರಿನಾಥ ಜೋಗಿ ಗುರ್ಕಾರ್ಮೆದ ಪಾತೆರ ಪಂಡಿರು. ಗೋರಕ್ಷನಾಥರು ಹಿಂದೆ ಹೋಗ್ತಾರೆ, ಪುನಃ ಇನ್ನೊಂದು ತರ್ತಾರೆ. ಆಮೇಲೆ ಅದನ್ನು ಕೂಡ ಮಚ್ಚೇಂದ್ರನಾಥರು ಶಿಷ್ಯನನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬೇಕಾಗಿ ಇನ್ನೂ ಕೂಡ ಒಡೆ ಬೇಕಂತ ಕೇಳುವಾಗ ಅಲ್ಲಿ ಅಮ್ಮ ಏನು ಹೇಳ್ತಾರಂತೆ, ಹಾಗೆಲ್ಲ ಒಡೆ ಕೊಡ್ಲಿಕ್ಕೆ ಆಗುದಿಲ್ಲ, ನಿನ್ನ ಒಂದು ಕಣ್ಣು ಕೊಡು ಅಂತ ಹೇಳ್ತಾರೆ. ಆಗಲೇ ಆ ಕಣ್ಣನ್ನು ಕಿತ್ತು ಆ ಅಮ್ಮನಿಗೆ ಕೊಡ್ತಾರೆ. ಅಲ್ಲಿಂದ ಆ ಒಂದು ಕಣ್ಣನ್ನು ಹಿಡ್ಕೊಂಡು ಬಂದು ಗುರುಗಳಿಗೆ ಒಡೆಯನ್ನು ಕೊಡ್ತಾರೆ. ಇನ್ನೊಂದು ಕಣ್ಣನ್ನು ಕೂಡ ಹಾಗೆ ಕೀಳ್ಕೊಂಡು ಬಂದು ಒಡೆಯನ್ನು ಕೊಡ್ತಾರೆ. ಗುರುಗಳು ಬೆಚ್ಚಿ ಬಿದ್ದು ಶಿಷ್ಯನನ್ನು ಆಧರಿಸ್ತಾರೆ. ಆಗ ಅವರಿಗೆ 2 ಕಣ್ಣುಗಳು ಬಿಡ್ತಾರೆ.
ಮೇಯರ್ ಜಯಾನಂದ ಅಂಚನ್, ಕ್ರೆಡೆ ಕುಡ್ಲದ ಗುರುಕಾರ್ಯದ ಪುಷ್ಪರಾಜ್ ಜೈನ್, ಉದ್ಯಮಿ ಪ್ರಶಾಂತ್ ಶೇಟ್, ಮಾರೋಲಿ ಸೂರ್ಯನಾರಾಯಣ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಗಿರಿಧರ ಶೆಟ್ಟಿ, ಬ್ರಹ್ಮಕಲಶ ಸಮಿತಿ ಪ್ರಧಾನ ಕಾರ್ಯಂತರಿ ಸತೀಶ್ ಕುಮಾರ್ ಜೋಗಿ ಮಾಲೆಮಾರ್, ಅಶೋಕ್ ಜೋಗಿ, ದಿನೇಶ್ ದೇವಾಡಿಗ, ಲೋಕೇಶ್ ಬೇಲಾ, ರಾಜ್ ಗೋಪಾಲ್, ಹರಿಶ್ಚಂದ್ರ ಜೋಗಿ, ಆನಂದ್ ಜೋಗಿ, ಶಿವರಾಮ್ ಜೋಗಿ, ಪ್ರೇಮನಾಥ, ಕಿರಣ್ ಕುಮಾರ್ ಜೋಗಿ ಪಾಲ್ದೆ ತೊಂದಿರಿ. ಕಾರ್ಯಂತರಿ ಚಂದ್ರಶೇಖರ ಜೋಗಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕುಡ್ಲ ಬೋಳೂರು ಜಾರಂದಾಯ ದೇವಸ್ಥಾನಡು ವರ್ಷಾದಿ ಜಾತ್ರೆ ನಡೆಸುತ್ತಿದ್ದು ಶನಿವಾರ ರಾತ್ರಿ ಜಾರಂದಾಯ ಬಂಟೇರಿನ ಬಂಡಿ ಉಚ್ಚಯ ನಡೆತಂಡು ಅಂಗಾರೆ ಪುಲ್ಯಕಾಂಡೆ ಅಣ್ಣಪ್ಪ ಪಂಜುರ್ಲಿ ನೇಮಾದ ಜಾತ್ರೆದ ಕೊಡಿಜಾಪೇರು. ಕುಡ್ಲದ ಬೋಳೂರು ಜಾರಂದಾಯ ದೇವಸ್ಥಾನಡು ವರ್ಷಾದಿ ಜಾತ್ರೆ ನಡೆಸುತ್ತಿದ್ದು ಶನಿವಾರ ರಾತ್ರಿ ಬಂಡಿ ಉಚ್ಚಯ ಆಟಣೆ ಆದಿತ್ತಂಡು ಮೂಡು ಶೆಡ್ಡೆ ಜಾರದ ಜತ್ತಿ ಬೈದ್ಯರಿಗೆ ಒಲಿದು ಬತ್ತದು ಜಾರಂದಾಯ ಎಂದು ಪನ್ಪಾವನ್ನ ದೈವ ಬೊಳ್ಳಿ ಕುದುರೆ ಏರೊಂದು ಬೊಳ್ಳಿ ತತ್ರ ಬೊಳ್ಳಿ ಸತ್ತಿಗೆ ಸಕನದ ಬಿಡಿ ಸೊನ್ನೆ ಕೊಂಬು ಬಾರುಚಾವಳ ಪಂಚಜೀಟಿಗೆ ಇಂಜ ಸರ್ವ ಬಿರ್ದೊಲೆಡು ಊರೂರು ತಿರುಗದು ಸವಾರಿ ಪೋಣಗ ಅತ್ರಲ ಕರಿಯ ಸುದೆ ಕಡತದು ಇಡ್ಯಬೂಡು ಆದು ಬತ್ತನ ಊರೇ ಕುಡ್ಲದ ಬೋಳೂರಾದುಂಡು. ಕದ್ರದ ಪದವು ಪತ್ತೆ ವಿಕ್ರಮದತ್ತ ಮಂಜುನಾಥ ದೇವರಿನ ತೂಯೆ ತರಾವು ದೇವಿರು ಅಳಕೆದ ಬೆರ್ಮೆರು ಯಾನೆ ಬೊಲಿಯಾನೆ ಅಂದಂದು ಎರಡು ಮಡಸ್ತನ ಅಂದು ಮಲ್ತೊಂಡೆ ಮಠ ಮಾನ್ಯುಗು ಬತ್ತೆ ಮಠ ಮಾನ್ಯುಡು ಬೋಡ ಇಂಚಿತ್ತಿ ಪಾರೆ ಪಾಡಿಯರು ಒಂದು ದಾನಿ ಶೋಧಿಗ ಕಲ್ಜಿಗು ಅಂದ್ ಕೇಂಡಿರು ನಿಮಿತ್ತೊಡು ಕೇಂಡಿರು ಮಠ ಮಾನ್ಯುಡ್ದು ಅರ್ಧ ಭೂಮಿ ಕೊರಿಯರ್ಡ ಈರೆಗೆ ಬರ್ಪಿಂಚಿತ್ತಿ ಅನಪತ್ಯ ಪರಿಯರ್ಪೆ ಮಠ ಮಾನ್ಯುಡ್ದು ಅರ್ಧ ಭೂಮಿ ಜಾರಂದಾಯ ಕೊರಿಯರು ಪಾಲನೆ ಪಣ್ಣಾಯೆ ದೇವು ಬೈದ್ಯನ ಸ್ಥಾನಗು ಪಾಣೆ ಬೋಡುಂದು ಪಂಡೆ ಬೋಳೂರ ಸ್ಥಾನ ಕಟ್ಟಾವುಂಡೆ ನಾಲ್ಕರೆ ನೂದು ಒಕ್ಕೆಲ್ಕ್ ಬತ್ತಿಂಚಿತ್ತಿ ಸತ್ಯ ಅಂದು ಪಣ್ಪೊಂಡೆ ಜಾರಂದಾಯ ಬೋಳೂರುಗು ಬತ್ತಿನ ಬಗಿಟ್ ಸಂಧಿಪಾರ್ದನ ಇಂಚ ತಿರಿಪಾಂಡು ಜಾರಂದಾಯ ಬೊಕ್ಕ ಬಂಟ ದೈವಲಿನ ಗಗ್ಗರದೆಚ್ಚಿ ದೈವಲಿನ ಪೂಜಾರಿ ದರ್ಶನ ಪಲ್ಲೆಂಕಿ ಬಲಿ ಬೊಲ್ಗುಡೆ ಬಲಿ ಅಣಿಕಟ್ಟದ ಮುಗೈಯಿರ್ದು ಬದಿಕರ ಬಲಿ ಅಕೇರಿಗು ಬಂಡಿ ಉಚ್ಚಯ ನೇಮ ಭಾರಿ ಗೌಜಿಡು ನಡತಂಡು ಊರ ಪರವೂರ ಭಕ್ತಿರು ನೇಮ ತೂದು ದೈವಲಿನ ಇಂಬು ನಟ್ಟೊಂದು ಬೂಲ್ಯದ ತೊಂಡಿರು. ಬೋಳೂರು ಸಾನದ ಆಡಳಿತ ಮುಕ್ತೇಸರರು ಬಿ ವಿಶ್ವನಾಥ ಕೋಟ್ಯನ್, ಗುರುಕಾರ್ಯರು ಶ್ರೀಧರ ಕುಮಾರ್, ಒತ್ತು ಗುರುಕಾರ್ಯರು ಬಲರಾಜ್ ಸಿ ಕೋಟ್ಯನ್, ಪಣವದ ಅಧಿಕಾರಿ ಚಂದ್ರಕಾಂತ್ ಕುಮಾರ್, ಕಾರ್ಯಂತರು ಬಿರಾಮ, ಭಂಡಾರ ದಿಲ್ಲದ ಜವಾಬ್ದಾರಿ ಧೀರಾಜ್ ಪೂಜಾರಿ, ಅಭಿವೃದ್ಧಿ ಸಮಿತಿದ ಗುರುಕಾರ್ಯರು ಎಚ್.ಎಸ್. ರಾಘವೇಂದ್ರ, ಕಾರ್ಯಂತರು ವಿಶುಕುಮಾರ್, ಪಣವದ ಅಧಿಕಾರಿ ಅಕ್ಷಯ್ ಕುಮಾರ್ ಬೊಕ್ಕ ರಡ್ಡು ಸಮಿತಿನ ಮಾತಾ ಪದಾಧಿಕಾರಿಗಳು ಬೊಕ್ಕ ಸದಸ್ಯರು ಪಾಲ್ದೆ ತೊಂಡಿರು. ಕೇಂದ್ರದ ದುಂಬದ ಮಂತ್ರಿ ಬಿ ಜನಾರ್ದನ ಪೂಜಾರಿಯರನ್ನು ಆರಿನ ಬಂಟ್ವಾಳದ ಇಲ್ಲಡು ಭೇಟಿ ಮಲ್ತನ ಆಶಿತ್ ಪಿರೇರ ಕೆಪಿಸಿಸಿ ಗುರುಕಾರ್ಯರು ಡಿಕೆಶಿಗೆ ಫೋನ್ ಮಲ್ಪಾದ ಜೆಆರ್ ಲೋಬೋ ಬದಲು ತನಕ ಸೀಟು ತಿಕ್ಕೆರೆಗಾದ ಒತ್ತಡ ತಂತ್ರ ಮುಡಿತೀರು. ಈ ಬಗೆಟ್ ವಿಡಿಯೋ ಭಾರಿ ಸುದ್ದಿ ಲಕ್ಕಾದಳು. ಓಟು ಕೈತಲ ಬನ್ನಗ ಪಕ್ಷದ ನಾಯಕರು ಸೀಟುಗಾದ ಪುಣೆ ಒಂದುಲ್ಲೇರು ಸೀಟುಗಾದ ಏರಿನ ಪತ್ತಂಡ ಕೆಲಸ ಆಪುಣೊಂದು ಐತ ಪಿರವುಡೆ ನೇಲೊಂದುಲ್ಲೇರು ಕಾಂಗ್ರೆಸ್ ಪಕ್ಷಡು ಜಿಲ್ಲೆಡು ಪಕ್ಷದ ಹಿರಿಯ ನಾಯಕಿ ಬಿ ಜನಾರ್ದನ ಪೂಜಾರಿಯರನ್ನು ಪತ್ತಂಡ ಕೆಲಸ ಆಪುಣೊಂದು ಕೆಲವಿರ ಅರಿನ ಬೇರಿದಾಗೊಂದುಲ್ಲೇರು. ಕುಡ್ಲ ದಕ್ಷಿಣ ಕ್ಷೇತ್ರದ ಸೀಟು ಬಯಕದ್ನ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯಂತಿರು ಆಶಿತ್ ಪಿರೇರ ಜನಾರ್ದನ ಪೂಜಾರಿಯರಡ ಪಂಡದು ಕೆಪಿಸಿಸಿ ಡಿಕೆಶಿಯರಿಗೆ ಫೋನ್ ಮಲ್ಪೈನ ವಿಡಿಯೋ ಪಿದೈ ಬೂಡ್ತುಂಡು. ಜನಾರ್ದನ ಪೂಜಾರಿಯರನ್ನು ಆರಿನ ಬಂಟ್ವಾಳದ ಇಲ್ಲಡು ಭೇಟಿ ಮಲ್ತನ ಆಶಿತ್ ಪಿರೇರ ಡಿಕೆಶಿಗೆ ಫೋನ್ ಮಲ್ಪದು ಜೆಆರ್ ಲೋಬೋ ಬದಲು ತನಕ ಸೀಟು ತೆಕ್ಕೆರಗಾದು ಒತ್ತಡ ತಂತ್ರ ಮುಡಿತಿರು. ಡಿಕೆಶಿಗೆ ಫೋನ್ ಮಲ್ತಿನ ಪೂಜಾರಿ ತನ್ನ ಕೈತಡಿ ಯೂತ್ ಕಾಂಗ್ರೆಸ್ ನಾಯಕಿ ಆಶಿತ್ ಪಿರೇರ ಬತ್ತದಿರು ಅರೆಗೆ ದಕ್ಷಿಣ ಕ್ಷೇತ್ರಗೂ ದಾಲ ಸಾಯ ಮಲ್ಪರ ಸಾಧ್ಯ ಉಂಡಾ ಕೇಂದಿರು. ನಿಕ್ಲೆ ಸುಧಾರಿಪ್ಲೆ ಜೆಆರ್ ಲೋಬೋ ಸ್ಥಾನಗೂ ಆಶಿತ್ ಪಿರೇರಲ ಕ್ರಿಶ್ಚಿಯನ್ ಆದುಲ್ಲಿருந்து ಪನ್ಪುನ ವೀಡಿಯೋಡು ಉಂಡು. 85 ವರ್ಷ ಪ್ರಾಯದ ಹಿರಿಯರು ಜನಾರ್ದನ ಪೂಜಾರಿಯರನ್ನು ಕರಾವಳಿದ ಕಾಂಗ್ರೆಸ್ ನಾಯಕರು ಸೀಟುಗಾದು ಲಾಬಿ ಮಲ್ಪುನ ಒಕ್ಕೆಯಿಂದ ಬರೋದುಂಡು. ಈಗ ನನ್ನಲ್ಲಿ ಆಶೀಸ್ ಬಿರೇರ್ ಅಂತವರು ಬಂದಿದ್ದಾರೆ. ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ರಂತೆ. ಈಗ ಏನಾದ್ರು ಸಹಾಯ ಮಾಡಿ ಸಾಧ್ಯ ಅಂತ ಬ್ಯಾಂಗ್ಳೂರು ಸೌತಿಗೆ ನನ್ನ ಹತ್ರ ಮೀತಾಡೋದು ಬೇಡ ಜನ ಇಲ್ಲಿ ತಲೆಗೆ ಆಗಿ ನಮಗೆ ಆರೋಗ್ಯ ನೀವೇ ಸುಧಾರಿಸಿ ಆಶಿಸಲಿದೆ ಜೆ ಲೋಬರ ಸ್ಥಾನಕ್ಕೆ ಹೌದು ಜೆ ಆಶೀಸ್ ಪಿರೇರ್ ಕೂಡ ಇಷ್ಟ ನೋಡಿ ನೋಡಿ ಅಲ್ಲಿ ಬಲ್ಮಡ್ ಕಾರ್ದ ಬಂಪರ್ದುಲ ಐತಿ ಕಲ್ದು 7 ಕಿಲೋಮೀಟರ್ ದೂರ ಬತ್ತದು ಬದುಕುದನ
ಪುತ್ತೂರ್ದ ಕಬಕ ಸೇರ್ನ ನಾಯಿದ ಬಗೆಟ್ ತೀರ್ಪಾದಿತ್ತ ಅವು ಪಿರ ಐತ ಜಮ್ಮ ಸೇರ್ದಂಡು ಅವು ಎಂಚ ಅಂದು ಕೇಳಿ. ದಕ್ಷಿಣ ಕನ್ನಡ ಜಿಲ್ಲೆದ ಪುತ್ತೂರ್ಗೂ ಕಾರ್ದ ಬಂಪರ್ದ ಉಳಾಯಿತಿ ಕಲ್ದು 70 ಕಿಲೋಮೀಟರ್ ದೂರ ಬತ್ತದ ಬದುಕದೂರಿನ ನಾಯಿದ ಬಗೆಟ್ ಸಾಮಾಜಿಕ ಜಾಲತಾಣಗಳು ಭಾರಿ ಸುದ್ದಿ ಆದಿತ್ತಂಡು. ತನ್ನ ಕಿನ್ನಿಲೆಡ್ ದೂರ ಆದಿತ್ತನ ಆ ನಾಯಿನ ಎಂಚಾಂಡಲ ಪಿರ ಕಿನ್ನಿಲಿನ ಒಟ್ಟುಗೂ ಸೇರ್ಸಾವಡೊಂದು ಸಾಮಾಜಿಕ ಜಾಲತಾಣಗಳು ಜನಕ್ಕಳು ಒತ್ತಾಯ ಮಲ್ತಿತ್ತೀರು. ಅಂಡ ಈ ನಾಯಿದ ಬಗೆಟ್ ನನೊಂಜಿ ಬುಡನ್ನ ಸಂಬಂಧದ ಕಥೆಲ ಉಂಟು. ಬಲ್ಪ ಒತ್ತುವಲಯ ಕಾಡಾಧಿಕಾರಿ ಸಂತೋಷ್ ರಯ್ಯರ್ನ ಕಾಡು ಇಲಾಖೆಗೆ ಸಂಬಂಧಪಟ್ಟನ ಕ್ವಾರ್ಟರ್ಸ್ಗೆ ಈ ನಾಯಿ ದಿನಾಲ ಬರೊಂದಿತ್ತಂಡು. ಐಕ್ ಸಂತೋಷ್ ರೈ ಬೊಕಾರಿನ ಮಗಳು ಸಾನ್ವಿ ನಿಚ್ಚರ ನುಪ್ಪು ಪಾಡೊಂದಿತ್ತೀರ. ನಾಯಿಗೆ ಪೆಟ್ಟಾದು ಪುತ್ತೂರು ಸೇರಿನ ತೀರಿನ ಮಗಳು ಐನ ಕಾಂತದ ಕಿನ್ನಿಲಿನ ಒಟ್ಟುಗೂ ಬುಡಿಯರ ಒತ್ತಾಯ ಮಲ್ತೊಂದಿತ್ತಾರ. ಮಗಳು ರಂದನಗ ನಾಯಿಗಾದ ತನ್ನ ಪುತ್ತೂರ್ದ ಸಂಬಂಧದ ಕಡ ಈ ಬಗೆಟ್ ವಿಚಾರ ಪಿಂದೊನ್ನಗ ನಾಯಿ ಪುತ್ತೂರ್ದ ಇಲ್ಲಿ ಒಂಜಿತ ಬರಿಟು ಉಂಡು ಒಂದು ಗೊತ್ತಾಂಡು. ಆ ಸಾತ್ಗೆ ಪುತ್ತೂರುಗು ಬತ್ತನ ಸಂತೋಷ್ ರೈ ಪುತ್ತೂರು ನಗರೋಡು ಭಾರಿ ನಾಡ್ದಿರು. ಆಕೆರಿಗೆ ನಾಯಿ ತೋಜಿದಿಂಡು. ನಾಯಿನ ಕಾರಡ್ ಕೊನೋದು ಕಿನ್ನಿಲಿನ ಒಟ್ಟುಗೂ ಬಿಡ್ತೀರು. ನಾಯಿ ಪಿರ ಇಲ್ಲಡೆ ಬತ್ತದು ಕಿನ್ನಿಲಿನ ಒಟ್ಟು ಸೇರ್ನ ತೂದು ಅರನ ಮಗಳು ಸಾನ್ವಿಗೆ ಭಾರಿ ಖುಷಿ ಆತಂಡು. ಕುಡ್ಡದ ಅಕ್ಕದ್ರ ಜೋಗಿ ಮಠದ ಶ್ರೀಕಾಲ ಭೈರವ ದೇವಸ್ಥಾನಡು ಪೆರವ ಪ್ರತಿಷ್ಠೆ ಬೊಕ ಬ್ರಹ್ಮ ಕಲಶದ ಕಾರ್ಯಡು ಕರಿನ ಶುಕ್ರವಾರದಿಂಚ ನಡತೊಂದಿತ್ತದು. ಸೋಮವಾರ ಶ್ರೀಕಾಲ ಭೈರವ ಬೊಕ ಪರಿವಾರ ದೇವಿರಿನ ಪಿರ ಪ್ರತಿಷ್ಠೆ ಮಲ್ತದು ಬ್ರಹ್ಮ ಕಲಶ ನಡಪಾಯರು. ಕುಡ್ಲದ ಅಕ್ಕದ್ರ ಜೋಗಿ ಮಠದ ಶ್ರೀ ಕಾಲಭೈರವ ದೇವಸ್ಥಾನೋಡು ಪೆರವ ಪ್ರತಿಷ್ಠೆ ಬೊಕ ಬ್ರಹ್ಮ ಕಲಶದ ಕಾರ್ಯಲು ಕರಿನ ಶುಕ್ರವಾರದಿಂಚ ನಡತೊಂದಿತ್ತಿದ್ದು ಸೋಮವಾರ ಪಿರ ಪ್ರತಿಷ್ಠೆ ಬೊಕ ಬ್ರಹ್ಮ ಕಲಶ ಘಾಟನೆ ಮಲ್ತಿತ್ತಿರು. ಮಠಾಧೀಶರು ಕದ್ರ ಜೋಗಿ ಅರಸು ಸಾವರ್ತ ಎನ್ಮ ಶ್ರೀ ರಾಜಯೋಗಿ ನಿರ್ಮಲನಾಥಾಜಿ ಮಾರ್ಗದರ್ಶನಡು ವೇದ ವಿದ್ವಾನ್ ದೇರಬೈಲಿ ವಿಠಲದಾಸ ತಂತ್ರಿಯರ್ನ ದುಂಬಾಳ್ತಿಡು ಧಾರ್ಮಿಕ ವಿಧಿವಿಧಾನೊಳಿನ ನಡಪಾದು ಕಾಂಡೆ ಮುಗುಳಿ ಕುಲ್ಲಾಯರು. ಶ್ರೀ ಕಾಲಭೈರವ ದೇವಿಯರ್ನ ಪ್ರತಿಷ್ಠೆಗೆ ಗುಜರಾತ್ ಹಿಡಿದು 50 ಲಕ್ಷ ರೂಪಾಯಿ ಬಿಳಿತ ಕಪ್ಪು ಶಿಲೆ ತರ್ಪಡಾದು ಪೀಠ ಮಲ್ಪಾದಿತ್ತದು. ಶ್ರೀ ಕಾಲಭೈರವ ಬೊಕ ಪರಿವಾರ ದೇವರ್ ಕಲೇರಿನ ಪಿರ ಪ್ರತಿಷ್ಠೆ ಮಲ್ತದು ಕಲಶ ಮೈಪೆರ ಶುರುವಾಂಡು. ಅಕೇರಿಗೆ ಬ್ರಹ್ಮ ಕಲಶದ ತೀರ್ಥ ಮೈತಿರು. ಶ್ರೀ ಕಾಲಭೈರವ ದೇವರಿಗೆ ರೋಡ್ ಪೂಜೆ ಪ್ರಸನ್ನ ಪೂಜೆ ನಡಪಾದು ಭಕ್ತರಿಗೆ ಪ್ರಸಾದ ಕೊರಿಯರು. ಊರ ಪರವೂರ ಭಕ್ತರು ಪಾಲ್ದು ತುಂಡಿರು. ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು HK ಪುರುಷೋತ್ತಮ ದತ್ತನಗರ, ಪ್ರಧಾನ ಕಾರ್ಯಂತಿರು ಸತೀಶ್ ಕುಮಾರ್ ಜೋಗಿ, ಕಾರ್ಯಂತಿರು ಚಂದ್ರಶೇಖರ ಕೆ ಜೋಗಿ, ಯೋಗೇಶ್ವರ ಮಠದ ಕಾರ್ಯತೂವನ ಸಮಿತಿ ಗುರುಕಾರ್ಯರು ದುಂಬುದ ಮೇಯರ್ ಹರಿನಾಥ ಜೋಗಿ ಬೊಕ ಸದಸ್ಯರು ಬ್ರಹ್ಮಕಲಶ ಸಮಿತಿದ ಮಾತಾ ಪದಾಧಿಕಾರಿಗಳು ಸದಸ್ಯರು ಪಾಲ್ದು ತುಂಡಿರು. ಮಧ್ಯಾಹ್ನ ಭಕ್ತರಿಗೆ ನುಪ್ಪು ಪ್ರಸಾದ ಸೇವೆ ನಡೆತಂಡು. ಕುಡ್ಲ ಮೇರಿಹಿಲ್ ಗುರುನಗರದ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿದ ನಿಲೆಟ್ಟು ಶನಿವಾರ ರಾತ್ರಿ ಸ್ವಾಮಿ ಕೊರಗಜ್ಜನ ಕೋಲ ರಾವ್ ಗುಳಿಗನ ಗೆಂಡ ಸೇವೆ ಬೊಕ ಕೋಲ ನಡೆತಂಡು. ಕಲ್ಜಿಗುಡು ಮಲ್ಲ ಕಾಣಿಕದ ಮಾಯ್ಕಾರೆ ಕೊರಗಜ್ಜ ಆದಿತ್ತದು ತುಳುನಾಡ ಜನಮಾಣಿ ಭಕ್ತಿ ಶ್ರದ್ಧೆಡು ಅಜ್ಜ ಕೊರಗಜ್ಜ ಕೊರಗತನ್ಯ ಇಂಚ ಮಾತಾ ಪುದರಡು ನಂಬೊಂದು ಬತ್ತದಿರು. ಪಣಂಬೂರು ಸಾರ್ಲಪಟ್ಟದ ಕೊರಗಜ್ಜೆ ಎಣ್ಸೂರ ಬರ್ಕೆದ ಭೈರಕ್ಕೆ ಬೈದ್ಯ ದಿನ ತಾಂಕನೊಡು ಜೋಕ್ಲಾಟಿಗೆಡೆ ಮಲ್ಲ ಕಾಣಿಕ ಮೀರಿದು ಬುಲೆಸಲೆ ಭಾಗ್ಯ ಪಿರ್ಚುನಂಚು ಮಲ್ತದು. ಅಕಿರಿಗಾನಗ ಕಾಯಬುಡ್ದು ಮಾಯಗೆ ಸಂದದು ಎಣ್ಸೂರ ಬರ್ಕೆಡು ಕೂಕುಲು ಪಾಡದು ಆರಾಧನೆ ಪಡೆಯೊಂದು ಇಡೀ ತುಳುನಾಡು ನಿಲೆ ಊರೊಂದು ಕೋಲ ತಂಬಿಲದೆ ತಂದು ತೋಜಂದೆ ಆಯ್ನ ಸುತ್ತುಲಿನ ತೋಜಾದ ಕೊರ್ಪುನ ಮಾಮಲ್ಲ ಸತ್ಯ ಆದುಲ್ಲೆ. ಕುಡ್ಲ ಮೇರಿಹಿಲ್ ಗುರು ನಗರದ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿದ ನಿಲೆಟ್ಟು ಶನಿವಾರ ರಾತ್ರಿ ಸ್ವಾಮಿ ಕೊರಗಜ್ಜನ ಕೋಲ ಬೊಕ ರಾವ್ ಗುಳಿಗನ ಗೆಂಡ ಸೇವೆ ಕೋಲ ನಡಪಾಯರು. ಊರ ಪರವೂರ ಭಕ್ತರಿ ಪುರ್ತುಡಿತದು ಕಾಣಿಕದ ದೈವಲಿನ ಕೋಲ ತೂದು ಇಂಬುನ ಟೊಂಡಿರು. ಮೇರಿಹಿಲ್ ಗುರುನಗರ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿದ ಗುರುಕಾರ್ಯರು ಬೊಕ ಸದಸ್ಯರು ಪಾಲ್ದೆ ತೊಂಡಿರು. ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಯಲ್ಲಿ ಮುಗಿಂಡು ನನ್ನಲಾತ ಸುದ್ದಿ ಬೊಕ ಮನರಂಜನೆಗೆ ತೂ ಒಂದು ಪ್ಲೇ ನಮ್ಮ ಕುಡ್ಲ 24/7 ಸೊಮ್ಮೆಲು.